ಕೋಟಿ ಚೆನ್ನಯ್ಯರ ಹಾಗೂ ಬಿಲ್ಲವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಅಧಿಕಾರಿ ನಿನ್ನೆ ಮೂಡಬಿದ್ರೆಯ ಗರಡಿಯಲ್ಲಿ ಕ್ಷಮೆಯಾಚಿಸಿದ್ದಾರೆ. ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಪತ್ರಿಕಾಗೋಷ್ಠಿ ನಡೆಸಿ ಗರಡಿಯಲ್ಲಿ ಕ್ಷಮೆಯಾಚನೆ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಫೇಸ್ಬುಕ್ ಲೈವ್ನಲ್ಲಿಯೂ 3 ದಿನಗಳ ಒಳಗಾಗಿ ಕ್ಷಮೆಯಾಚಿಸದಿದ್ರೆ ಅಧಿಕಾರಿಯ ಮುಖಕ್ಕೆ ಮಸಿ ಬಳಿಯುವುದಕ್ಕೆ ಯಾರಾದರೂ ಯುವಕರು ಮುಂದೆ ಬಂದಲ್ಲಿ ಅವರಿಗೆ 1 ಲಕ್ಷ ರು ಬಹುಮಾನ ನೀಡುವುದಾಗಿ ಹೇಳಿದರು. ಹಾಗೆ ಅಧಿಕಾರಿಯನ್ನ ಪಕ್ಷದಿಂದ ಉಚ್ಚಟಿಸದಿದ್ದಲ್ಲಿ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ. ನಿನ್ನೆ ಸಂಜೆಯ ಹೊತ್ತಿಗೆ ಅಧಿಕಾರಿಯವರು ಕೋಟಿ ಚೆನ್ನಯ್ಯ ಗರಡಿಯಲ್ಲಿ ಕ್ಷಮೆಯಾಚಿಸಿದ್ದಾರೆ. ಹೀಗಾಗಿ ಅಧಿಕಾರಿ ಮುಖಕ್ಕೆ ಮಸಿ ಬಳಿಯಲು ಘೋಷಿಸಿದ್ದ 1 ಲಕ್ಷ ರುಗಳನ್ನು ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡುವುದಾಗಿ ಪ್ರತಿಭಾ ಕುಳಾಯಿ ಹೇಳಿದ್ದಾರೆ. ಪುರಾತನ ಕೆಲ್ಲ ಬುತ್ತಿಗೆದ ಎಂಗಲ ಮನೆ ತನ್ನೋಡು ನಡತೊಂದು ಬೈದನಂಚಿದನ ಅಂಚೆನೆ ಈ ಐವೇರು ಮಾಯಗಾರನ ನಡೆಕ್ ಬೈದೆ ಬ್ರಹ್ಮ ಬೈದೇರ್ಲೆಗ್ ಯಾನ್ ಮಲ್ದನ ತಪ್ಪು ಗಾತ್ರ ಯಾನ್ ಮಲ್ದನ ಪಾತಿರದ ತಪ್ಪು ಗಾತ್ರ ಜನಾರ್ದನ ಪೂಜಾರಿಗೆ ಮನಸ್ಸಿಗೆ ಬೇಜಾರಾತನ ವಿಚಾರಡು ಯಾನು ಆ ದೈವಲ್ ಹಿಡಿದು ಮಿತ್ತು ಏರ್ಲಜ್ಜಿ ಆ ದೈವಲ್ನ ಸ್ಥಾನ ಹೋಗಿ ಬರ್ತದು. ಕೋಟಿ ಚೆನ್ನಯ್ಯರಿಗೆ ಎನ್ನ ಕೈ ಕಾಣಿಕಿನ ಪಾಡದೆ ಒಂದು ಪವಿತ್ರ ಜಾಗ ಅಂಚೆನೆ ಆ ದೈವಲ್ ಹಿಡಿದು ದೇವರ ಹಿಡಿದು ಮಿತ್ತು ಏರ್ಲಜ್ಜಿ ಅವತ್ತಂದೆ ನನ್ನ ತುಂಬದ ದಿನೊಟ್ಟು ಕೋಟಿ ಚೆನ್ನಯ್ಯರ್ನ ಮೂಲ ಸ್ಥಾನಗಳ ಗೆಜ್ಜೆಗಿರಿಗಳ ಪೋದು ಗೋಕರ್ಣಾತೀಶ್ವರ ಟೆಂಪಲ್ಗಳ ದೇವಸ್ಥಾನಗಳ ಪೋದು ಏನು ಕೈ ಕಾಣಿಕೆ ಪಾಡ್ದು ಯಾನು ಮಲ್ದನಂಚಿಂದ ಪಾತೆರಡು ತಪ್ಪುನು ಮಾಪಿ ಮಲ್ಪೊಡೊಂದು ದೇವರೆಡ ನಟೊಂದು ಅಂಚೆನೆ ನಮ್ಮನ ಸಹೋದರ ಬಿಲ್ಲವ ಬಂಧುಲೆಗ್ ಮನಸ್ಸಿಗೆ ಬೇಜಾರಾದ ಆತನೇನು ಏನಾನು ಮನ್ನಿಸಾವಡು ಪಂದು ಈ ಸಂದರ್ಭಡು ಈ ವಿಚಾರನು ಇಡೇಗೆ ಮುಗಿಪೋಡು ಪುನಃ ಎನ್ನ ಕಳಕಳಿದ ಮನ